ಕಾರ್ಪೊರೇಟ್ ಜೀವನದ ಒತ್ತಡ, ಟಾರ್ಗೆಟ್ ಕಿರುಕುಳದಿಂದ ಬೇಸತ್ತು ಕೆಲಸಕ್ಕೆ ರಾಜೀನಾಮೆ ನೀಡಿದ ಚೇತನ ರಾವ್ ಇಂದು ಮಸ್ಕಾ ಬನ್ ಮತ್ತು ಮಸಾಲಾ ಟೀ ಮೂಲಕ ತಮ್ಮದೇ ಗುರುತನ್ನು ಮೂಡಿಸಿದ್ದಾರೆ. ಮಾಡೂರಿನ ನಿವಾಸಿಯಾಗಿರುವ ಚೇತನ ರಾವ್ ಫುಡ್ ಟ್ರಕ್ ಆರಂಭಿಸುವ ಕನಸು ಕಂಡರೂ ಆರ್ಥಿಕ ಅಡಚಣೆಯಿಂದ ಅದು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಕೇವಲ 25,000 ರೂಪಾಯಿ ಹೂಡಿಕೆ ಮಾಡಿ ಸಣ್ಣ ಮಟ್ಟಿನಲ್ಲಿ ಮಸ್ಕಾ ಬನ್ ಮಸಾಲಾ ಟೀ ವ್ಯಾಪಾರವನ್ನು ಆರಂಭಿಸಿದರು. ಉಳ್ಳಾಲ ತಾಲೂಕಿನ ಸೋಮೇಶ್ವರ ಬೀಚ್ ಪ್ರತಿದಿನ ಸಂಜೆ 4:30ರಿಂದ 7:30ರವರೆಗೆ ಸಣ್ಣ ಟೇಬಲ್ ಇಟ್ಟು ವ್ಯಾಪಾರವನ್ನ ನಡೆಸುತ್ತಿರುವ ಚೇತನ ಕಳೆದ 4 ತಿಂಗಳಿಂದ ಮನೆ ಮದ್ದಿನಲ್ಲಿ ತಯಾರಿಸಿದ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಇಲ್ಲಿ ಮಸಾಲಾ ಟೀ, ಮಸ್ಕಾ ಬನ್ ಜೊತೆಗೆ ಚಾಕೊಲೇಟ್ ಮತ್ತು ವೆನಿಲಾ ಫ್ಲೇವರ್ ಬನ್, ವಿವಿಧ ಪೇಸ್ಟ್ರಿ ಕೇಕ್ಗಳು ಲಭ್ಯ. ಎಲ್ಲಾ ಪದಾರ್ಥಗಳು ಮೊಟ್ಟೆರಹಿತವಾಗಿದ್ದು ಸಸ್ಯಾಹಾರಿಗಳಿಗೆ ಸೂಕ್ತವಾಗಿದೆ. ಇದರೊಂದಿಗೆ ಆರೋಗ್ಯಕರ ಮೊಳಕೆ ಕಾಳುಗಳ ಖಾದ್ಯವೂ ಇವರ ವಿಶೇಷ. ಕಪ್ಪುಕಡಲೆ, ನೆಲಗಡಲೆ, ಮೂಂಗು, ಕ್ಯಾರೆಟ್, ದಾಳಿಂಬೆ, ಜೋಳ ಸೇರಿಸಿ ತಯಾರಿಸುವಂತಹ ಆಹಾರ ಗ್ರಾಹಕರ ಮೆಚ್ಚುಗೆಯನ್ನು ಪಡೆದಿದೆ. ಈ ಪ್ರಯತ್ನಕ್ಕೆ ತಂದೆ ಮಾಧವರಾವ್ ಹಾಗೂ ತಂಗಿ ಗಾಯತ್ರಿ ಅವರ ಬೆಂಬಲವೇ ಶಕ್ತಿ. ಈ ಕುರಿತು ಮಾತನಾಡಿದ ಚೇತನ ರಾವ್ ಅವರು, ಸ್ವ ಉದ್ಯೋಗದಲ್ಲಿ ಶಿಸ್ತು ಮತ್ತು ಆತ್ಮವಿಶ್ವಾಸ ಬಹಳ ಮುಖ್ಯ. ಗೆದ್ದರೆ ಸಂತೋಷ, ಸೋತರೆ ಪಾಠ. ಇತರರಿಗಾಗಿ ದುಡಿಯುವುದಕ್ಕಿಂತ ನಮ್ಮದೇ ಕನಸಿಗಾಗಿ ದುಡಿಯುವುದರಲ್ಲಿ ಸಂತೃಪ್ತಿ ಇದೆ. ಆರಂಭದಲ್ಲಿ ಟೀಕೆಗಳು ಬಂದವು, ಆದರೆ ಅವನ್ನ ಎದುರಿಸಿ ಮುಂದುವರೆದಿದ್ದೇನೆ ಎಂದರು. ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ಇದಕ್ಕೆ ಓನರ್ ನಾನೇ ಅಲ್ವಾ, ಹಾಗಾಗಿ ಯಾವುದೇ ಪ್ರೆಷರ್ ಇರಲ್ಲ, ನೆಮ್ಮದಿಯಾಗಿದ್ದೀನಿ. ಮನೆಯವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಹಸ್ಬೆಂಡ್ ಆಗಿರ್ಲಿ, ಅಪ್ಪ ಆಗಿರ್ಲಿ, ಮೇನ್ ಆಗಿ ನನ್ನ ಅಪ್ಪ ಮತ್ತೆ ಸಿಸ್ಟರ್ ಸ್ಟಾರ್ಟಿಂಗ್ ಇಂದ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡೈಲಿ ಪಿಕ್ ಅಂಡ್ ಡ್ರಾಪ್ ಅಪ್ಪನೇ ಮಾಡ್ತಾ ಇದ್ದಾರೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ತಂಗಿ ಇಲ್ಲೇ ಇರ್ತಿದ್ರು ನನ್ನ ಜೊತೆ. ಆಮೇಲೆ ಇವಾಗ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಕಲ್ತಿರೋದಂದ್ರೆ ನನ್ನ ಫ್ರೆಂಡ್ ವಿಲ್ಮಾ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಅವರೇ ಪೇಸ್ಟ್ರಿ ಕೇಕ್ ಎಲ್ಲ ಹೇಳ್ಕೊಟ್ಟಿದ್ದು ಅವರೇ, ಅವ್ರ ಎಕ್ಸ್ಪರ್ಟ್ ಅದ್ರಲ್ಲಿ. ಮತ್ತೆ ಬನ್ ಮಸ್ಕಾ ಎಲ್ಲ ಅದ್ ನಾನೇ ಪ್ರಿಪೇರ್ ಮಾಡಿದ್ದು. ಮತ್ತೆ ಇನ್ನೊಂದಿದೆ ಸ್ಪ್ರೌಟ್ಸ್ ಚಾಟ್ ಅಂತ, ಅದು ತುಂಬಾ ಹೆಲ್ದಿ ಇದೆ, ಮತ್ತೆ ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿದೆ. ಕಷ್ಟಗಳನ್ನು ಎದುರಿಸಿ ಸ್ವಂತ ಉದ್ಯಮದಲ್ಲಿ ಯಶಸ್ಸಿನ ಹೆಜ್ಜೆ ಇಟ್ಟ ಚೇತನ ರಾವ್ ಇಂದಿನ ಯುವ ಜನತೆಗೆ ಮಾದರಿಯಾಗಿದ್ದಾರೆ.